ಲೋಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗರವರ ವಿರುದ್ಧ ಯಾವುದೋ ವಿಚಾರಕ್ಕೆ ಸಂಬಂಧಿಸಿ ತಮ್ಮ ನೇರ ಚರ್ಚೆ ಅಂತ ಹೇಳ್ತಕ್ಕಂಥ ಈ ಕರ್ನಾಟಕದ ಮೂಲೆ ಮೂಲೆಗಳಿರುವಂಥ ಎಲ್ಲರನ್ನೂ ನಿಂದಿಸಿಕೊಂಡು ಬಂದಂತೆ ಹೇಳುವ ಆ ಒಂದು ನಿಯತ್ತಿನಿಂದ ಹೊರಟಂತ ಜೀತ ಪದ್ಧತಿಯಲ್ಲಿ ಕೆಲಸ ಮಾಡತಕ್ಕಂಥ ಅಜೀತ ಇವನ ವಿರುದ್ಧ ನಾವಿವತ್ತು ಖಂಡನೆಯನ್ನ ಮಾಡಲಿಕ್ಕಾಗಿ ನಾವಿವತ್ತು ಸೇರಿದ್ದೇವೆ ಬಂಧುಗಳು. ಈ ಖಂಡನೆ ಬರೀ ಈ ರೀತಿಯ ಸೌಮ್ಯ ಸ್ವಭಾವದ ಖಂಡನೆ ಅಲ್ಲ, ನಿಜವಾಗಿಯೂ ಇದು ಏನೋ ಒಂದು ಆಗಿ ಏನೋ ಒಂದು ಸಂಭವಿಸುವಂತ ಪರಿಸ್ಥಿತಿಯ ಅಷ್ಟು ಮಾತ್ರಕ್ಕೂ ಪ್ರವಾದಿಯವರ ಹೆಸರಿಗೆ ನಿಂದನೆ ಮಾಡಿದಕ್ಕಾಗಿ ಜಗತ್ತಿನ ಮುಸಲ್ಮಾನರಿಗೆ ನೋವಿದೆ. ಆ ನೋವನ್ನ ತೋರ್ಪಡಿಸಿದರೆ ಇವತ್ತು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಧೋಮಿಗಳು ಗಲಾಟೆಗಳು ಆಗಬಹುದು. ಆದರೆ ಮುಸಲ್ಮಾನರಾದ ನಮಗೆ ಒಂದು ಕಟ್ಟಾಜ್ಞೆ ಇದೆ, ಒಂದು ಕಟ್ಟಪ್ಪಣೆ ಇದೆ, ಅದೇ ಪ್ರವಾದಿ ಸಂದೇಶ. ಆ ಪ್ರವಾದಿ ಸಂದೇಶವಾಗಿರುತ್ತದೆ, ನೀನು ತಾಳ್ಮೆಯಿಂದ ಇರು, ನೀ ಸಹನೆಯಿಂದ ಇರು. ಆ ಒಂದು ಪ್ರವಾದಿಯವರ ಸಂದೇಶದಿಂದಾಗಿ ನಾವು ಇವತ್ತು ಮುಸಲ್ಮಾನರು ಏನೂ ತಿಳಿಯದವರ ರೀತಿಯಲ್ಲಿ ನಾವು ಇವತ್ತಿದ್ದೇವೆ. ನೀವ್ಯಾರು ನೆನೆಸ್ಕೊಳ್ಬೇಡಿ, ಮುಸಲ್ಮಾನರು ಬಲಹೀನರು ಅಂತ ನೆನೆಸಬೇಡಿ. ಈ ಉಲ್ಲಾಳದಲ್ಲಿ ಇವತ್ತು ಎಲ್ಲ ಸಂಘಟನೆಗಳು ಒಂದಾಗಿ, ಎಲ್ಲ ಆಶಯಗಳಿರುವವರು ಒಂದಾಗಿ ಈ ಹಜರತ್ ಮೈದಾನದಲ್ಲಿ ಸೇರಬೇಕಾದರೆ ಒಂದೇ ಒಂದು ಕಾರಣ, ಪ್ರವಾದಿಯವರನ್ನ ನಿಂದನೆ ಮಾಡಿದ್ದು. ಅದು ಕೂಡ ಸೌಮ್ಯತೆಯಿಂದ, ಸೌಮ್ಯ ಸ್ವಭಾವದಿಂದ ಅಂತ ನೀವು ಅರ್ಥಕೊಳ್ಬೇಕು. ಇದರಲ್ಲಿ ಪ್ರವಾದಿಯವರ ನಿಂದನೆ ಮಾಡಿದಂತಹ ವ್ಯಕ್ತಿಗೆ ಸ್ವಾಗತ ಮಾಡಿದವರು ಹೇಳಿದರು ಅವರಿಗೆ ಅರಿವಿಲ್ಲ ಅಂತ ಹೇಳಿ. ಅರಿವಲ್ಲ, ಅವರ ಚಾಳಿ. ರಾಜಕಾರಣಿಗಳನ್ನ, ಜನಪ್ರತಿನಿಧಿಗಳನ್ನ ಬೈದು ಬೈದು ಹೀಯಾಳಿಸಿಕೊಂಡು ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಮಾಧ್ಯಮ ಸ್ವಾತಂತ್ರ್ಯ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಎಲ್ಲವನ್ನೂ ಕೇಳಿ ಸಹಿಸಿದಂತೆ ಪ್ರವಾದಿಯವರನ್ನ ನಿಂದಿಸಿದರೆ ಸಹಿಸಲಾದವು, ಪ್ರವಾದಿಯವರನ್ನ ನಿಂದಿಸಲು ಸಹಿಸಲಾರೆವು. ಆದರೆ ನಾವೀಗ ಬಹಳ ಸೌಮ್ಯದಿಂದ ಈ ಕೆಲಸವನ್ನು ಮಾಡ್ತೇವೆ. ಇದನ್ನು ಅರಿತುಕೊಂಡು ಜಿಲ್ಲಾಡಳಿತ, ಅದೇ ರೀತಿ ಪೊಲೀಸ್ ಅಧಿಕಾರಿಗಳು, ಅದೇ ರೀತಿ ರಾಜಕಾರಣಿಗಳು, ಅದೇ ರೀತಿ ಸರ್ಕಾರ, ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಕೊಡಬೇಕಾಗಿದೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಶಕ್ತಿ ಇದ್ದವನು ಅಲ್ಲ. ನಾನು ಅಧ್ಯಕ್ಷನಾಗಿ ವೇದಿಕೆ ಮೇಲೆ ಅಥವಾ ಹೊರಗಡೆ ಆದಂತಹ ಹೆಚ್ಚು ಕಮ್ಮಿನ ಬಗ್ಗೆ ಸ್ವಲ್ಪ ಅಲ್ಲಿಗೆ ಪ್ಯಾಶ್ ಮಾಡಿಕೊಂಡು ಅಧ್ಯಕ್ಷನ ಭಾಷಣ ಮಾಡುವನು. ಅದಲ್ಲದೆ ಮೇಲೆ ಇಲ್ಲಿ ಕೂತ್ಕೊಂಡಂತವರ ಭಾಷಣದ ಮಧ್ಯೆ ನನಗೆ ಅಲ್ಲಿ ಪ್ಯಾಶ್ ಮಾಡಲಿಕ್ಕೆ ಏನು ಇರುವುದಿಲ್ಲ. ಅದಕ್ಕಾಗಿ ನನ್ನನ್ನು ಉದ್ಘಾಟನೆ ಮಾಡಿ ಮಾತು ಮುಗಿಸಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಹೇಳುವಂತದ್ದು, ಪ್ರವಾದಿಯವರು ಯಾರು? ಮಕ್ಕಾದ ತಾಯಿಫ್ನಲ್ಲಿ ಜನಿಸಿದಂತ ಪ್ರವಾದಿಯವರಿಗೆ ಆ ನಡೆದಾಡುವಂತಹ ಸಂದರ್ಭದಲ್ಲಿ ಜನರು ಕಲ್ಲ ಬಿಸಾಡಿದಂತಹ ಕಾರಣ ನೆತ್ತಲು ಸುರಿಯುತ್ತಿದ್ರು ಕೂಡ ಅಲ್ಲಾಹನ ದೂತರು ಬಂದು ಕೇಳಿದರು, ಅಲ್ಲಾಹ್ ಪ್ರವಾದಿ ಹೊರಿಯರೇ, ತಮ್ಮ ಸಮ್ಮತ ಇದ್ದರೆ ಇವರನ್ನೆಲ್ಲ ಈಗ ತಾನೇ ನಾಶಪಡಿಸಲು ಅಲ್ಲಾಹನ ಆಜ್ಞೆ ಇದೆ. ಅಲ್ಲಾಹನ ಆಜ್ಞೆಯಂತೆ ನಾಶಪಡಿಸಲು ಆಜ್ಞೆ ಇರುವಂತಹ ಒಂದು ಕೆಲಸ ಆದರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳು ಹೇಳಿದ ಮಾತು ಸಲ್ಲದು, ಪ್ರತೀಕಾರ ಸಲ್ಲದು, ನಾಶಪಡಿಸಬಾರದು. ಅದರಲ್ಲಿ ಯಾರಾದರೂ ಒಬ್ಬರು ಮೂಮಿನಾಗಿ ಬಂದರೆ ಅದೇ ಒಂದು ಉತ್ತಮ ಕೆಲಸ. ಎಲ್ಲಿವರೆಗೆ ತಾಳ್ಮೆ ಅಂತ ಹೇಳುವಂಥದ್ದನ್ನ ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಬ್ಬ ಜಾತಿ ಧರ್ಮದವರು ಆಲೋಚನೆ ಮಾಡಬೇಕು ಬಂಧುಗಳೇ. ಅಂತ ಪ್ರವಾದಿಯವರನ್ನ
ಶಿಶುಕಾಮುಕ ಅಂತ ಹೇಳಲಿಕ್ಕೆ ನಿನಗೆ ಧೈರ್ಯ ಬಂದದ್ದು ನೋಡಿದರೆ ಇದರ ಹಿಂದೆ ಏನು ಇದೆ ಅಂತ ನಾವು ಕೇಳಬೇಕಾಗಿದ್ದರೆ, ಶಿಶುಕಾಮದ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟು ವಿಷಯ ಇರಬಹುದು. ಅಲ್ಲಿಗೆ ಹೋದ್ರೆ ಸುಮ್ಮ ಉದ್ದಾಗಿ ಸಮಯವೇ ಇರಬಹುದು. ಮಹಾತ್ಮ ಗಾಂಧಿಯವರು ಕಸ್ತೂರಿಬಾಯಿಯನ್ನ ಮದುವೆಯಾದಂತಹ ಪ್ರಾಯ ಗೊತ್ತಿದೆಯಾ? ಪರಮಹಂಸರು ಮದುವೆಯಾದ ಹುಡುಗಿಯ ಪ್ರಾಯ ನಿಮಗೆ ಗೊತ್ತಿದೆಯಾ? ಅದರ ಬಗ್ಗೆ ನಾವು ಚಕಾರ ಎತ್ತುವುದಿಲ್ಲ. ಇಸ್ಲಾಮಿನಲ್ಲಿಯೂ ಹೇಳ್ತದೆ, ಹಿಂದೂ ಧರ್ಮದಲ್ಲಿ ಕೂಡ ಹೇಳ್ತದೆ, ಪ್ರಾಯ ಬಂದ ಹೆಣ್ಣು ಪ್ರಾಯ ಬರುವುದಕ್ಕಿಂತ ಮೊದಲೇ ಮದುವೆ ಮಾಡಿ ಕೊಡುವಂಥದ್ದು ತಂದೆಯಾದವನ ಕರ್ತವ್ಯ. ಪ್ರಾಯ ಬಂದ ಮೇಲೂ ಮದುವೆ ಮಾಡಿ ಕೊಡದಂತ ತಂದೆ ಶಾಪಕ್ಕೆ ಗುರಿ ಆಗ್ತಾನೆ. ಇದು ಎಲ್ಲಿ ಹೇಳ್ತದೆ? ಇದು ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ. ಇದು 17, 16, 66ರಲ್ಲಿ ಹೇಳ್ತಾ ಇದೆ. ಇಂಥ ಅನೇಕ ವಿಚಾರಗಳು ನಾ ಕೆಲವೊಂದನ್ನು ಇಲ್ಲಿ ತಂದಿದ್ದೇನೆ. ಆದರೆ ಹೇಳಲಿಕ್ಕೆ ಹೋದರೆ ತುಂಬಾ ದೀರ್ಘ ಆಗ್ತದೆ. ನಾನು ಹೇಳುವಂಥದ್ದು ಇದೆಲ್ಲ ಏನಿದ್ರು ಕೂಡ ನಾವು ಸಹಿಷ್ಣುತೆಯಿಂದ ಬದುಕಲಿಕ್ಕೆ ಪ್ರವಾದಿಯವರ ಆದೇಶ ಇದೆ. ಯಾವ ರೀತಿ ನೀನು ಬದುಕಬೇಕು, ಯಾವ ರೀತಿ ನೀನು ನನ್ನ ಹೆಂಡತಿ ಮಕ್ಕಳ ಜೊತೆ ಇರಬೇಕು, ಕನಿಷ್ಠ ನೀನು ಯಾವ ರೀತಿ ಮಲಗಬೇಕು, ಯಾವ ರೀತಿ ನೀನು ತಿಂಡಿ ತಿನ್ನಬೇಕು, ಯಾವ ರೀತಿ ನಿನ್ನ ಆರೋಗ್ಯವನ್ನು ನೋಡಬೇಕು, ಪ್ರತಿ ಒಂದನ್ನು ಕೂಡ ಈ ಇಸ್ಲಾಮಿನಲ್ಲಿರುವಂತಹ ಪ್ರತಿಯೊಬ್ಬರಿಗೆ ಅದು ಮಾದರಿಯಾಗಿ ಕಳಿಸಿಕೊಟ್ಟದ್ದು ಪ್ರವಾದಿಯವರು. ಪ್ರವಾದಿಯವರು ಕಳಿಸಿಕೊಟ್ಟಂತ ಪ್ರತಿ ಒಂದು ಮಾರ್ಗದರ್ಶನದಲ್ಲಿ ಬದುಕುವವರಾಗಿದ್ದೇವೆ ನಾವು ಮುಸಲ್ಮಾನರು. ಇವತ್ತು ಜಗತ್ತಿನಲ್ಲಿ ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಇವತ್ತು ಅನ್ಯ ಧರ್ಮರು ಬಹಳಷ್ಟು ಲಕ್ಷಾಂತರ ಮಂದಿ ಇಸ್ಲಾಮನ್ನ ಪ್ರೀತಿಸಿಕೊಂಡು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲಿಕ್ಕೆ ಕಾರಣ ಯಾವುದೇ ಆಯುಧಗಳಿಂದಲ್ಲ, ಯಾವುದೇ ಬಂದೂಕುಗಳಿಂದಲ್ಲ, ಯಾವುದೇ ಕಡಗದಿಂದಲ್ಲ. ಇಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಸೌದಿ ಅರೇಬಿಯಾದ 2 ತಲವಾರುಗಳು ಹಿರಿಯುತ್ತಿದ್ದದ್ದು ಅವರ ರಾಷ್ಟ್ರೀಯ ಚಿಹ್ನೆ. ಶಿವಾಯ್ ಅದು ಮುಸ್ಲಿಮರ ಒಂದು ಸಫಾಯಿ ಮಾಡಲಿಕ್ಕೆ ಇರುವಂತಹ ಚಿಹ್ನೆ ಅಲ್ಲ. ಸೌಮ್ಯದಿಂದ, ಸಹನೆಯಿಂದ ಪ್ರವಾದಿಯವರ ವಿಚಾರಗಳನ್ನ ಎಲ್ಲಾ ರೀತಿಯ ಪುಸ್ತಕಗಳು, ಸಿಡಿಗಳನ್ನ ನೋಡಿಕೊಂಡು ಇವತ್ತು ಲಕ್ಷಾಂತರ ಮಂದಿ ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನರಾಗ್ತಾ ಇದ್ದಾರೆ. ಇದು ಯಾರ ಒತ್ತಡದಿಂದಲ್ಲ, ಅವರ ಕಾರ್ಯವೈಖರಿಯನ್ನ ನೋಡಿಕೊಂಡು ಇದಾಗ್ತಾ ಇದೆ. ಆದ್ದರಿಂದ ನಾನು ಹೇಳುವಂಥದ್ದು ಈ ಒಂದು ಇವತ್ತಿನ ನಿಮ್ಮ ಆ ಒಂದು ಒಗ್ಗೂಡುವಿಕೆ, ಈ ಒಂದು ಪ್ರೀತಿ ವಿಶ್ವಾಸ ಇದು ನಮ್ಮಲ್ಲಿ ಯಾವತ್ತೂ ಇರಬೇಕು. ಇದರ ಕೊರತೆಯಿಂದಾಗಿ ಇವತ್ತು ನಾವು ಯಾವ ರೀತಿ ಸೇರಿದ ಹಾಗೆ ಮುಂದೆ ಕೂಡ ಇರ್ತೇವ, ಯಾರಿಗೂ ಕೂಡ ನಮ್ಮನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹಣಮಕ್ಕಳು ಕೂಡ ಇಲ್ಲಿ ಮನೆಯನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ನಾವು ಕೆಲವೊಂದು ವಿಚಾರದಲ್ಲಿ ನಾವು ಬಿಕ್ಕಟ್ಟಿನಲ್ಲಿದ್ದೇವೆ. ಓ ನನ್ನ ಸಹೋದರರೇ, ಇವತ್ತು ನೀವು ಪ್ರವಾದಿಯವರ ಬೀದಿ ಮೇಲೆ ಪ್ರವಾದಿ ನಿಂದನೆಯನ್ನ ಖಂಡಿಸಲಿಕ್ಕಾಗಿ ಸೇರಿದ ಜನಸ್ತೋಮದ ನಿಮ್ಮಲ್ಲಿ ನನ್ನ ಒಂದು ಭಿನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮರಾರ ಅನುಯಾಯಿಗಳಾದ ನಾವು ಅವರ ಅನುಸರಣೆಯಂತೆ ಒಗ್ಗಟ್ಟಾಗಿ ಜೀವಿಸುವಂತ, ಆ ಸೌಹಾರ್ದವಾದ ವಾತಾವರಣದಲ್ಲಿ ಬದುಕುವಂತ ಆ ಒಂದು ಕೆಲಸಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕು. ಆಗ ಮಾತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನಮ್ಮ ಮೇಲೆ ಇಷ್ಟ ಆಗಬಹುದು, ನಮಗೆ ಅಲ್ಲಾಹನ ಕೃಪೆ ಇರಬಹುದು. ಇಷ್ಟನ್ನು ಹೇಳಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನೊಂದು ವಿಚಾರ ಕೂಡ ಹೇಳ್ತೇನೆ. ಪ್ರವಾದಿಯವರ ಸಹನೆ. ಪ್ರತಿದಿನ ಪ್ರವಾದಿಯವರು ಮಸೀದಿಗೆ ನಡ್ಕೊಂಡು ಹೋಗುವಾಗ ಒಬ್ಬ ಯಹೂದಿ ಮಹಿಳೆ ಅವರ ಹತ್ರ ಬೇಡದ ವಸ್ತುಗಳನ್ನ ಬಿಸಾಡಿಕೊಂಡು ತೊಂದರೆ ಕೊಡುವಂತ ಒಂದು ಪರಿಸ್ಥಿತಿಯ ಒಂದು ಹದೀಸ್ ಕೂಡ ಇದೆ. ಆದರೆ ಒಂದು ದಿವಸ ಆ ಯಹೂದಿ ಮಹಿಳೆಯನ್ನು ಕಾಣದಿದ್ದಾಗ ಆ ಪ್ರವಾದಿ ವರಿಯರು ಇನ್ನೊಬ್ಬರಲ್ಲಿ ಕೇಳ್ತಾರೆ, ಆ ಮಹಿಳೆ ಎಲ್ಲಿ ಅಂತೇಳಿ. ಅಲ್ಲಿ ಹೊರಗಿನ ಆ ಸಹನೆಯನ್ನ ಕಳಿಸಿಕೊಟ್ಟಂತ ಪ್ರವಾದಿಯವರ ಮೇಲೆ ಪ್ರೀತಿ ಇಟ್ಕೊಂಡು ನಾವೆಲ್ಲ ಸೇರಿದ್ದೇವೆ. ಆ ಮೂಲಕ ಈ ಹನುಮಕ್ಕರ್ನವರ ಈ ನಿಂದನೆಯ ಮೂಲಕ
ಇನ್ನಾದರೂ ನಾವು ಸಹೋದರತೆಯಿಂದ ಬಾಳುವಂತ ಒಂದು ವ್ಯವಸ್ಥೆಗೆ ಮುನ್ನಡೆಯೋಣ. ಈ ಹನುಮಕ್ಕರು ಏನು ಅಜೀತ ಅಂತ ಹೇಳಿದ ಜೀತ ಪದ್ಧತಿಯವನು ಯಾರದೋ ಕೆಳಗೆ ಜೀತನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಮಾಡಿದಂತ ಈ ಕೃತ್ಯಗೆ ನಾವು ನೀವೆಲ್ಲ ಸೇರಿ ಕರ್ನಾಟಕದಾದ್ಯಂತ ಸುಮಾರು 700-800 ಅರ್ಜಿಗಳು ಸಲ್ಲಿಸಿದರೂ ಕೂಡ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು FIR ದಾಖಲಾಗಿದೆ. ಆ ದಾಖಲಾಗಿದ್ದು ಸಾಕಾಗಲಿಕ್ಕಿಲ್ಲ. ಅವನ ವಿರುದ್ಧ ತೀವ್ರವಾದ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಈ ಗ್ರೌಂಡ್ ಅಲ್ಲಿ ಸಾಕ್ಷಿಯಾಗಿದ್ದೇವೆ. ಇದರ ಬಗ್ಗೆ ಕಡೆಗೆ ಒಂದು ಠರಾವನ್ನ ಮಂಡಿಸಲಿಕ್ಕಿದೆ. ಆಗ ನಿಮ್ಮೆಲ್ಲರ ಒಂದು ಅಲ್ಲಾಹು ಅಕ್ಬರ್ ಎಂಬ ಒಂದು ತಕ್ಬೀರ್ ಮೊಳಗುವಂತಹ ಸ್ಥಿತಿ ಅದು ಎಲ್ಲರಿಗೂ ಒಂದು ಎಚ್ಚರಿಕೆ ಆಗುವ ರೀತಿಯಲ್ಲಿ ಇರಲಿ ಅಂತ ಹೇಳಿ ಈ ಒಂದು ಟಿವಿಯ ಬಗ್ಗೆ ನಾವು ಜಾಸ್ತಿ ಹೆಸರು ಹೇಳಿದರೆ ಪ್ರಚಾರ ಜಾಸ್ತಿ ಆಗ್ತದೆ. ಆ ಟಿವಿಯನ್ನ ನಾವೇ ಬಂದ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ನಾವು ಈಗಾಗಲೇ ಜಮಾತಿಂದ ಎಲ್ಲರಿಗೂ ಕರೆ ಕೊಟ್ಟಿದ್ದೇವೆ. ಅದರ ನೋವು ಅದರ ನಿರ್ಮಾಪಕರಿಗೆ, ಅದರ ಧ್ವನಿ, ಅದರ ಯಾರು ಪ್ರೊಪರೈಟರ್ ಇದ್ದಾರೆ ಅವರಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಪ್ರವಾದಿ ನಿಂದನೆ ಮಾಡಿದ ಆ ಕೆಲಸಗಾರನನ್ನ ಕನಿಷ್ಠ ಪಕ್ಷ ಕೆಲಸದಿಂದ ಆದರೂ ಅವನು ತೆಗೆಯದೇ ಇದ್ದ ಕಾರಣ ಆ ಚಾನೆಲ್ ಅನ್ನ ನೀವೆಲ್ಲ ಸೇರಿ ಇವತ್ತೇ ಪ್ರತಿಜ್ಞೆ ಮಾಡಿ ಬಂದ್ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಇದ್ದೇನೆ. ಆ ಒಂದರ ಪ್ರಕಾರ ಅವನ ಟಿವಿ ರೇಟಿಂಗ್ ಏನು ಹೆಸರಿದೆ ಅದೆಲ್ಲ ಕಮ್ಮಿಗೊಳಿಸಿ ಅಲ್ಲಾಹನು ಅವನಿಗೆ ಒಂದು ಶಾಪದ ರೀತಿಯಲ್ಲಿ ಆಗಲಿ ಅಂತ ಹೇಳುವ ಮಾತನ್ನು ಹೇಳಿ ಮಗದೊಮ್ಮೆ ತಮ್ಮೆಲ್ಲರ ಸಹಕಾರವನ್ನು ಕೋರಿ ಈ ಒಂದು ಖಂಡನಾ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಸಭೆ ಮಾಡಬೇಕಾದ್ರೆ ಕೆಲವೊಂದು ಅಡೆತಡೆಗಳಿಗಿತ್ತು. ಅದನ್ನು ಕೂಡ ನಾನು ತೆರೆದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಹಲವಾರು ಮಂದಿ ಅರ್ಜಿ ಕೊಟ್ಟ ಹಾಗೆ ನಾವು ಉಲ್ಲಾಳ ಜಮಾತಿನಿಂದ ಅರ್ಜಿಯನ್ನ ಸಲ್ಲಿಸಿದ್ದೇವೆ. ಆದರೆ ಅದು ಸಹನೆಯ ಬಹಳ ಕೆಳಮಟ್ಟಕ್ಕೆ ಹೋಯಿತು. ಈ ರೀತಿ ಇಷ್ಟು ಸಹನೆ ಇದ್ರೆ ಸಾಕಾಗದು, ಸ್ವಲ್ಪ ಆದರೂ ಬಿಸಿ ಮುಟ್ಟಬೇಕು ಅಂತ ಹೇಳುವಂತ ಆ ಸಂಘ ಸಂಸ್ಥೆಗಳ ಒತ್ತಡಕ್ಕೆ ಮಣಿದು ಅಂದ್ರೆ ಯಾಕೆಂತ ಹೇಳಿದ್ರೆ ಇವರ ಬಗ್ಗೆ ಪೊಲೀಸ್ ಕಮಿಷನರ್ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಇದೆಲ್ಲರ ಬಗ್ಗೆ ನಾವು ಸೇರಿಸಿ ಕೋರ್ಟಿಗೆ ಸಲ್ಲಿಸುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ. ಆದರೂ ಆ ಒಂದು ನೋವನ್ನು ಸಹಿಸಲಾರದ ಈ ಉಲ್ಲಾಳದ ನೂರಾರು ಸಂಘ ಸಂಸ್ಥೆಗಳು ಅದು ನಾವೊಂದು ಪ್ರತಿಭಟನೆ ಬಂದು ಅದು ಇದು ಒಂದು ಬಹಳ ಜೋರಾಗಿತ್ತು. ಅದೆಲ್ಲವನ್ನು ಯುವಕರಿಗೆ ಮನವರಿಕೆ ಮಾಡಿ ಪ್ರವಾದಿಯವರು ಇಷ್ಟಪಡುವ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಅವರನ್ನೆಲ್ಲ ಸಮಾಜಾಯಿಸಿಕೆ ಮಾಡಿಕೊಂಡು ಯಾವುದೇ ರೀತಿಯ ಬಂದಿಗೆ ಕರೆಯದೆ ಯಾವುದೇ ರೀತಿಯ ಇನ್ನೊಬ್ಬರ ಮನಸ್ಸಿಗೆ ನೋವುಂಟಾಗದ ಹಾಗೆ ಮಾಡಿ ನಾವೊಂದು ಖಂಡನಾ ಸಭೆಯನ್ನು ಮಾಡಲಿಕ್ಕೆ ನಾವು ಒಪ್ಕೊಂಡು ಇವತ್ತು ಮಾಡಿದ್ದೇವೆ. ಇದು ಬಹಳಷ್ಟು ಒಂದು ಎಚ್ಚರಿಕೆ ಗಂಟೆ ಆಗಲಿ ಅಂತ ಹೇಳುವ ಮಾತನ್ನು ಹೇಳಿ ಪ್ರತಿ ಒಂದು ಧರ್ಮದವರು ಅವರವರ ಧರ್ಮವನ್ನು ರಕ್ಷಿಸಿಕೊಂಡು ಅವರವರ ಧರ್ಮವನ್ನ ಪಾಲನೆ ಮಾಡಲಿಕ್ಕೆ ಪ್ರವಾದಿಯವರ ಆ ಒಂದು ಅರಸರೆಯ ಮಾತು ಕೂಡ ಇದೆ ಅಂತ ಹೇಳುವಂತ ಯಾರ ಧರ್ಮದವರನ್ನು ಟೀಕಿಸುವಂಥದ್ದು, ಯಾರ ಪರಧರ್ಮದವರನ್ನು ನಿಂದಿಸುವಂಥದ್ದು ಇದು ಯಾವುದು ಇಸ್ಲಾಮಿನಲ್ಲಿ ಇಲ್ಲದಂತ ಒಂದು ವಿಚಾರ. ಆದ ಕಾರಣ ನಾವೆಲ್ಲರೂ ಈ ಊರಿನಲ್ಲಿರುವಂತ ಎಲ್ಲಾ ಜಾತಿ ಧರ್ಮದ ಜನ ಸೌಹಾರ್ದತೆಯಿಂದ ಈ ಒಂದು ಅಲ್ಪ ಆಯುಷ್ಯದಲ್ಲಿ ನಾವು ಕೂಡಿ ಬಾಳೋಣ. ಇದರಿಂದ ನಮ್ಮ ಈ ಊರು ಅಭಿವೃದ್ಧಿ ಆಗಲಿ ಅಂತ ಹೇಳುವ ಮಾತನ್ನು ಹೇಳಿ ಈ ಬಗ್ಗೆ ಒಂದು ಠರಾವನ್ನು ಮಂಡಿಸಿ ಸರ್ಕಾರದ ಗಮನಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಸಲ್ಲಬೇಕೋ ಅವರಿಗೆಲ್ಲ ಕೊಡುವಂತ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳುವ ಮಾತನ್ನು ಹೇಳಿ ನಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.